ಮೂಲ ಪ್ರಸಾದ ಕೈ ನೀಡ್ತೀನಿ ಕಾರ್ಯ ಭಾಗ ಮತ್ತು ಹಾವೇರಿ ಉಪ್ಪು ಎನ್ನು ದಿನ ಈಗ ದಾಲ್ ಅಡೆ ತಡೆ ಬರದಿನಕ್ಕ ಬೆರಿಸಾಯ ದುರ್ಸಲನ್ನು ಪ್ರಾರ್ಥನೆ ಭಕ್ತಿ ಭಕ್ತಿಯ ಸಂಸಾರ ನಂದ ಓನಿ ಕಾರ್ಯ ಜಪ್ಪುಲ್ಲ ಸ್ವಾಮಿ ಅಜ್ಜವಂತರ ಪ್ರಾರ್ಥನೆ ಆ ಪ್ರಕಾರವಾಗಿ ನರಮಾನ್ಯ ಕಣ್ಣು ಮಸ್ತುಂಡು ಗೋಚರ ಬಂತು ಎಲ್ಲ ಭಾಷೆ ಅರ್ಥ ನರಮಾನ್ಯ ಕಣ್ಣು ಮಸ್ತುಂಡು ಚಿಂತೆ ಮಾಡ್ಕೊಡ್ತು ಮೂವತ್ತೊಂದಾಂಡ ಪರಿಹಾರ ಮಕ್ಕಳ ಯಾನುಂಟ ಹುಣ್ಣಿದ ಗಂಧ ಈಗ ಭಾಷೆಗೆ ಗೋಚರ ಗಾಯಕನಗ ಮಲ್ಪುಳ ವ್ಯಕ್ತಿ 4 ಜನಕ್ಕೆ ಮಣ್ಣ ನೆಟ್ಟಿನ 4 ಜನಕ್ಕೆ ನೆಟ್ಟು ಪುಟರಕ್ಕೆ ನಟಿಸ್ತಾರೆ ಆ ಪ್ರಕಾರ ಇದನ್ನ ಪುಟರಿಗೆ ಅಪೋದ ಕನ್ನಡ ಬಂದಂತೆ ಅವಕಾಶ ಪ್ರಕಾರವಾದ ಕೆಲವು ವ್ಯಕ್ತಿ ಮತ್ತು ತಿಂಕಾಡ ಮೂವತ್ತೊಂದಲ್ಲ ಈ ಮಣ್ಣುಗಳಿಗೆ ಭಕ್ತಿ ಸಂಸಾರ ಆಳವಡಬಿಡ ಹಾಳು ಮತ್ತೆ ಎಂಕಲ ಹೆಜ್ಜೆ ಮತ್ತು ನಿಗಲೆಗಳನ್ನು ಎಂಕಲ ಆ ಪ್ರಕಾರವಾದ ನಿಗಲೆ ಭಕ್ತಿನ ಸರ್ವಾದಿ ಬಾಧಕ ಜ್ಞಾನ ಪರಿಹಾರ ಮತ್ತು ನರಮಾನ್ಯ ಕಣ್ಣುನೆಯನ್ನ ಬಾಧಗಾಗಿಟ್ಟುಕೊಂಡು ಇದನ್ನು ಈ ಮಣ್ಣು ಇದಾಟಂತಿಗೆ ಕಾರ್ಯ ಮಂತ್ರಂತಿಗೆ ಜಯಶಾಲೆ ಅಂತ ಮೂಲ ಪ್ರಸಾದ ಕೈ ನೀಡ್ತೀನಿ ಕಾರ್ಯ ಭಾಗ ಮತ್ತು ಹಾವೇರಿ ಉಪ್ಪು ಎನ್ನು ದಿನ ಈಗ ದಾಲ್ ಅಡೆ ತಡೆ ಬರದಿನಕ್ಕ ಬೆರಿಸಾಯ ದುರ್ಸಲನ್ನು ಪ್ರಾರ್ಥನೆ ಭಕ್ತಿಯ ಸಂಸಾರ ನಂದ ಓನಿ ಕಾರ್ಯ ಜಪ್ಪುಲ್ಲ ಸ್ವಾಮಿ ಅಜ್ಜವಂತರ ಪ್ರಾರ್ಥನೆ ಆ ಪ್ರಕಾರವಾಗಿ ನರಮಾನ್ಯ ಕಣ್ಣು ಮಸ್ತುಂಡು ಗೋಚರ ಬಂತು ಎಲ್ಲ ಭಾಷೆ ಅರ್ಥ ನರಮಾನ್ಯ ಕಣ್ಣು ಮಸ್ತುಂಡು ಚಿಂತೆ ಮಾಡ್ಕೊಡ್ತು ಮೂವತ್ತೊಂದಾಂಡ ಪರಿಹಾರ ಮಕ್ಕಳ ಯಾನುಂಟ ಹುಣ್ಣಿದ ಗಂಧ ಈಗ ಭಾಷೆಗೆ ಗೋಚರ ಗಾಯಕನಗ ಮಲ್ಪುಳ ವ್ಯಕ್ತಿ 4 ಜನಕ್ಕೆ ಮಣ್ಣ ನೆಟ್ಟಿನ 4 ಜನಕ್ಕೆ ನೆಟ್ಟು ಪುಟರಕ್ಕೆ ನಟಿಸ್ತಾರೆ ಆ ಪ್ರಕಾರ ಇದನ್ನ ಪುಟರಿಗೆ ಅಪೋದ ಕನ್ನಡ ಬಂದಂತೆ ಅವಕಾಶ ಪ್ರಕಾರವಾದ ಕೆಲವು ವ್ಯಕ್ತಿ ಮತ್ತು ತಿಂಕಾಡ ಮೂವತ್ತೊಂದಲ್ಲ ಈ ಮಣ್ಣುಗಳಿಗೆ ಭಕ್ತಿ ಸಂಸಾರ ಆಳವಡಬಿಡ ಹಾಳು ಮತ್ತೆ ಎಂಕಲ ಹೆಜ್ಜೆ ಮತ್ತು ನಿಗಲೆಗಳನ್ನು ಎಂಕಲ ಆ ಪ್ರಕಾರವಾದ ನಿಗಲೆ ಭಕ್ತಿನ ಸರ್ವಾದಿ ಬಾಧಕ ಜ್ಞಾನ ಪರಿಹಾರ ಮತ್ತು ನರಮಾನ್ಯ ಕಣ್ಣುನೆಯನ್ನ ಬಾಧಗಾಗಿಟ್ಟುಕೊಂಡು ಇದನ್ನು ಈ ಮಣ್ಣು ಇದಾಟಂತಿಗೆ ಕಾರ್ಯ ಮಂತ್ರಂತಿಗೆ ಜಯಶಾಲೆ ಅಂತ